ಅಕ್ಟೋಬರ್ 19ರಂದು ಬೆಂಗಳೂರಿನಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಈಜು ಚಾಂಪಿಯನ್ಶಿಪ್ಗೆ ಕರ್ನಾಟಕದ ಈಜುಪಟುಗಳನ್ನು ಸಿದ್ಧಪಡಿಸುತ್ತಿದ್ದು ಹೆಚ್ಚಿನ ಪದಕಗಳನ್ನು ಪಡೆಯುವ ನಿರೀಕ್ಷೆಯಲ್ಲಿದ್ದೇವೆ ಎಂದು ಟೋಕಿಯೋ ಒಲಿಂಪಿಕ್ಸ್ ಟೀಮ್ ಇಂಡಿಯಾ ಕೋಚ್ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ನಿಹಾರ್ ಆಮೀನ್ ಹೇಳಿದರು. ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ಈಜುಕೊಳಕ್ಕೆ ಭೇಟಿ ನೀಡಿ ತರಬೇತುದಾರರು ಮತ್ತು ಈಜುಪಟುಗಳ ಜೊತೆಗೆ ಮಾತುಕತೆ ನಡೆಸಿದ್ರು. ಮಂಗಳೂರಿನಲ್ಲಿ ಅತ್ಯುತ್ತಮ ಮೂಲ ಸೌಕರ್ಯಗಳ ಈಜುಕೊಳ ಹಾಗೂ ಉತ್ತಮ ತರಬೇತುದಾರರಿದ್ದಾರೆ. ಇದರಿಂದಾಗಿ ಇಲ್ಲಿಯ 8 ಮಕ್ಕಳು ರಾಜ್ಯ ಮಟ್ಟದಲ್ಲಿ 33 ಪದಕ ಗೆದ್ದಿದ್ದಾರೆ. ಈ ಮಕ್ಕಳಿಗೆ ಒಳ್ಳೆಯ ಭವಿಷ್ಯವಿದೆ ಎಂದು ಟೋಕಿಯೋ ಒಲಿಂಪಿಕ್ಸ್ ಟೀಮ್ ಇಂಡಿಯಾ ಕೋಚ್ ದ್ರೋಣಾಚಾರ್ಯ ಪ್ರಶಸ್ತಿ ಪುರಸ್ಕೃತರಾದ ನಿಹಾರ್ ಆಮೀನ್ ಹೇಳಿದರು. Get them great, but you need to think about what your child is going to be doing 5 years from now, 8 years from now, because that's really what we're looking for. You know, it's fairly easy now to get a state medal or to get a national medal, but what we need to do is, why I am really involved in this is, what can we do at the Asian level? What can we do on the world stage? That's what we need to prepare our sports, because if we don't have the same goal, then ultimately as a country, where are we going to be? What is going to happen? Who is going to produce the results? So along with me, everybody here has to share the same vision. But we need to put somebody on the international map. And what are we doing about long term? What kind of planning are we doing in terms of education, in terms of... And so don't think about, okay, one state meet, one national, didn't get it. What will they do 5 years from now? What will they do 10 years from now? It's a step-by-step process, and we have been there for a long time, so we know the best way to go about it, and we'll be there to assist and help you. ಇದೇ ವೇಳೆ ಅವರಿಗೆ ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ ಮತ್ತು V1 ಅಕ್ವಾ ಸೆಂಟರ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು. ಈ ವೇಳೆ ಅಲೋಷಿಯಸ್ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಪಿಂಟೋ, ಡಾಲ್ಫಿನ್ ಅಕ್ವಾಟಿಕ್ ಕ್ಲಬ್ನ ಮುಖ್ಯ ತರಬೇತುದಾರ ಮಧು ಬಿಎಂ, ಅಲೋಷಿಯಸ್ ಕಾಲೇಜಿನ ಈಜುಕೊಳದ V1 ಅಕ್ವಾ ಸೆಂಟರ್ನ ನಿರ್ದೇಶಕರಾದ ನವೀನ್ ರೂಪಪ್ರಭು, ತರಬೇತುದಾರರಾದ ಲೋಕರಾಜ್ ವಿಟ್ಲ, ಯಜ್ಞೇಶ್ ಬೆಂಕರೆ ಉಪಸ್ಥಿತರಿದ್ದರು. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ನಡೆದ ರಾಜ್ಯಮಟ್ಟದ ಸ್ಪರ್ಧೆಯಲ್ಲಿ 8 ಮಂದಿ 33 ಪದಕವನ್ನ ಗಳಿಸಿಕೊಂಡಿದ್ರು. ಇದರಲ್ಲಿ 7 ಮಂದಿ ಈಜುಪಟುಗಳು ಬೆಂಗಳೂರಿನ ಬಸವನಗುಡಿ ಸ್ವಿಮ್ಮಿಂಗ್ ಕ್ಲಬ್ನಲ್ಲಿ ಅಕ್ಟೋಬರ್ 19ರಂದು ಜರುಗಲಿರುವ ರಾಷ್ಟ್ರಮಟ್ಟದ ಜೂನಿಯರ್, ಸಬ್ ಜೂನಿಯರ್ ಈಜು ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.